ಕಾರ್ಕಳಬೈಲೂರಿನ ಉಮಿಕಲ್ ಬೆಟ್ಟದಲ್ಲಿ ಕ್ಷೇತ್ರದ ಶಾಸಕರಾದ ವಿ ಸುನಿಲ್ ಕುಮಾರ್ ಅವರ ಪರಿಕಲ್ಪನೆಯಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿ ದೃಷ್ಟಿಯಿಂದ ನಿರ್ಮಾಣಗೊಂಡ ಪರಶುರಾಮ ಥೀಮ್ ಪಾರ್ಕ್ ಕಾರ್ಕಳದ ಕನಸಿನ ಯೋಜನೆಯಾಗಿದ್ದು ಈ ಬಗ್ಗೆ ಜಾಲತಾಣದಲ್ಲಿ ಅಪಪ್ರಚಾರ ಮಾಡಿ ಸುಳ್ಳು ಸುದ್ದಿ ಹಬ್ಬಿಸುತ್ತಿರುವ ಕಾಂಗ್ರೆಸ್ ನಾಯಕರ ವಿರುದ್ಧ ಕ್ರಮ ವಹಿಸುವಂತೆ ಬಿಜೆಪಿ ಕಾರ್ಕಳ ಕ್ಷೇತ್ರಾಧ್ಯಕ್ಷ ನವೀನ್ ನಾಯಕ್ ಬುಧವಾರ ಪೊಲೀಸ್ ಇಲಾಖೆ ಮತ್ತು ತಾಲೂಕು ದಂಡಾಧಿಕಾರಿ ಅವರಿಗೆ ಮನವಿ ಮಾಡಿದರು. ಜಿಲ್ಲಾಡಳಿತ ಆದೇಶವನ್ನು ಗಣನೆಗೆ ತೆಗೆದುಕೊಳ್ಳದೆ ಕಾಂಗ್ರೆಸ್ ನಾಯಕರು ಮತ್ತು ಅವರ ಬೆಂಬಲಿಗರು ತಂಡದ ಪ್ರತಿಮೆಯ ಕುರಿತು ಸಮಾರಂಭದಲ್ಲಿ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಅಪಪ್ರಚಾರ ಮಾಡಿ ಕಾರ್ಕಳದ ಘನತೆಗೆ ಧಕ್ಕೆ ಉಂಟು ಮಾಡುತ್ತಿದ್ದಾರೆ. ಅದಲ್ಲದೆ ಬೇರೆ ಬೇರೆ ಸಂದರ್ಭದಲ್ಲಿ ಕ್ಷೇತ್ರದ ಶಾಸಕರು ಹಾಗೂ ಜಿಲ್ಲಾಡಳಿತದ ಪ್ರತಿಮೆಯ ಕುರಿತು ಯಾವುದೇ ವ್ಯತ್ಯಾಸ ಆಗಿಲ್ಲ ಎಂದು ಸ್ಪಷ್ಟೀಕರಣ ನೀಡಿದರೂ ಸಹ ವ್ಯವಸ್ಥಿತರ ನಡೆಸಿ ಸಾರ್ವಜನಿಕ ವಲಯದಲ್ಲಿ ತಪ್ಪು ಸಂದೇಶ ನೀಡುತ್ತಾ ಬಂದಿದ್ದಾರೆ. ಪರಶುರಾಮ ಮೂರ್ತಿ ಫೈಬರ್ನಿಂದ ಮಾಡಲಾಗಿದೆ ಹಾಗೂ ಕಳ್ಳತನ ಆಗಿದೆ ಎಂದು ಅಪಪ್ರಚಾರ ನಡೆಸುವುದರ ವಿರುದ್ಧ ಕಾನೂನು ಕ್ರಮ ಆದಷ್ಟು ಬೇಗ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಏನು ಹೈಕೋರ್ಟಿಗೆ ಚಾರ್ಜ್ಶೀಟನ್ನು ಹಾಕಿದ್ದಾರೆ, ಕೋರ್ಟ್ ಚಾರ್ಜ್ಶೀಟನ್ನು ಹಾಕಿದ್ದಾರೆ. ಜಗನ್ನಾಥ ಅಲ್ಲಿ ಚಾರ್ಜ್ಶೀಟಲ್ಲಿ ಕ್ಲಿಯರಾಗಿ ಉಲ್ಲೇಖ ಇದೆ. ಅದು ತಾಮ್ರದ ಪ್ರತಿಮೆ ಅಂತ ಹೇಳುವಂಥದ್ದು, ತಾಮ್ರದ ಲೋಹವನ್ನು ಉಪಯೋಗಿಸ್ತಾರೆ ಅಂತ ಹೇಳುವಂಥದ್ದು ಅದನ್ನು ಉಲ್ಲೇಖವನ್ನು ಮಾಡಿದ್ದಾರೆ. ಅದರಿಂದ ಯಾವ ಕಾರ್ಪೊರೇಟ್ ಕಾಂಗ್ರೆಸ್ ಅವರು ಇದನ್ನು ಫೈಬರ್ ಅಂತ ಹೇಳಿದಾರೆ ಅದು ಸುಳ್ಳು ಅಂತ ಹೇಳುವಂಥದ್ದು ಈ ಒಂದು ಕಾರ್ಪೊರೇಷನ್ಗೆ ಗೊತ್ತಾಗಿದೆ. ಫೈಬರ್ ಅಲ್ಲ, ಅದು ಲೋಹದಿಂದ ಮಾಡಿದ್ದಾರೆ ಅಂತ ಹೇಳುವಂಥ ವಿಚಾರವನ್ನು ಮತ್ತೆ ಅಪಪ್ರಚಾರವನ್ನು ಮಾಡಿದೆ. ಇದರ ಬಗ್ಗೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಹೇಳುವಂಥ ನಮ್ಮ ಎಲ್ಲರ ಒತ್ತಾಯ ಇರುವಂಥದ್ದು. ಇದನ್ನು ನಾವೆಲ್ಲರೂ ಕೂಡ ಸೇರಿಕೊಂಡು ಮತ್ತೆ ಈ ಥರದ ಬೆಳವಣಿಗೆ ಮಾಡಬಾರ್ದು, ಮತ್ತೊಂದಲ್ಲೇ ಕಲ್ಪನೆ ಪ್ರಸ್ತಾಪನೆ ಮಾಡಬೇಕು ಅಂತ ವಿಚಾರ ಇನ್ನೊಂದಲ್ಲ ಈ ಥರ ಅಪಪ್ರಚಾರವನ್ನು ಮಾಡಬೇಕು, ಕಾನೂನು ಕ್ರಮ ತೆಗೆದುಕೊಳ್ಬೇಕು ಅಂತ ಕಾಂಗ್ರೆಸ್ ತೆಗೆದುಕೊಂಡ ನಿಲುವೇನು ಅಲ್ಲಿ